goes to GMTC. Open the court, Pratiksha. University National Camp ಇರತಕ್ಕಂಥ Pratiksha. ನೋಡಿ ನಾಳೆ 24 ತಂಡಗಳು ಭಾಗವಹಿಸುವಂತಹ ಮುಕ್ತ ವಿಭಾಗದ ಕಬಡ್ಡಿಯ ಕವನ ಮೂಲಕ ಉದ್ದಕ್ಕ ಕಾಸ್ಟಿಕ್ ಖಾತೆಗೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಕಾಸ್ಟಿಕ್ 11-20 20 ನೋಡಿ ಕೋರ್ಸ್ ನಂಬರ್ 1 ಇಲ್ಲಿ ಎ ಕೋರ್ಟ್ ಇಲ್ಲಿಗೆ ತೀರ್ಪುಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ತೀರ್ಪುಗಾರ ಟೇಬಲ್ಗೆ ನೀರಿನ ವ್ಯವಸ್ಥೆ ಆಗಬೇಕು. The last 5 minutes going to be time. Captain of Junior State Team of Karnataka, Manasa. Arpita ಮತ್ತೊಮ್ಮೆ ಮಾನಸ ಅವರಿಗೆ ಬರೆಯಲಿದ್ದಾರೆ. ಆಹಾ ಪ್ರತೀಕ್ಷಾ ಬೋನಸ್ ಅಂಕ ಅತ್ಯಂತ ಆರಾಮವಾಗಿ ಅನಾಯಾಸವಾಗಿ ಪಡೆದುಕೊಂಡಾಗ ಪ್ರತೀಕ್ಷಾ ನಡುವೆ ಮಾನಸ ನಿರಂತರವಾದಂತಹ ದಾಳಿ ಪಂದ್ಯ ಅಂತಿಮ 5 ನಿಮಿಷಕ್ಕೂ ಕೂಡ ಕಡಿಮೆಯಾಗುತ್ತಾ ಬರ್ತಾ ಇದೆ. ಈ ಪಂದ್ಯದಲ್ಲಿ ಪ್ರತಿರೋಧ ಇಲ್ಲದೆ ಆರಾಮವಾಗಿ ಅಂಕಗಳನ್ನು ಪಡೆದುಕೊಳ್ಳುವಂತಹ ಮಾನಸ SGM ಮುನ್ನಡೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂತಹ ತಾಳೆ ಮಾನಸ 12-21 21-12 ಮಾನಸ್ ಮತ್ತೆ ಮಾನಸ ಇವತ್ತು ಮಾನಸ ದಿನ ಅಂತಿಮ 4 ನಿಮಿಷಗಳು 22-12 ಅಲ್ಲಿ ಬಾನಸ್ ಆಗಿ ಪ್ರಯತ್ನದಲ್ಲಿ ಈ ಬಾರಿ ಪ್ರತೀಕ್ಷಾ ಅವರನ್ನ ಟ್ಯಾಕಲ್ ಮಾಡಲಾಗಿದೆ. Doesn't matter, she's working out. 23-12. ರಲ್ಲಿ ದಾಳಿಯಲ್ಲಿ ಬದಲಾವಣೆ ಔಷಧ ಪಾಲು ಅಂತಿಮವಾಗಿ 4 ನಿಮಿಷಗಳು ಕೂಡ ಸ್ಪರ್ಧೆ ಪ್ರಬಲ ಹಿಡಿತದಲ್ಲಿದೆ. ಈ ಪಂದ್ಯ ಮುಗಿದೊಡನೆ ವೇದಿಕೆಯಲ್ಲಿ ವನಿತೆಯರಿಗೆ ಬಹುಮಾನ ವಿತರಣೆ. ಲಾಸ್ಟ್ 3 ಮಿನಿಟ್ಸ್ ಅವಸಾನ 3 ಮಿನಿಟ್ಗಳಿಗೆ ಆಡುವ ಸರ್ವಿಸ್ GM ಮತ್ಸರಕ್ಕೆ ಪಿಟಿ ಹುಡುಗಿಯರಿಗೆ ನಿಧಿ ಆಡಬೇಡಿ GMTCಗೆ ಬೇಡಿ ಬೇಗದ ನೃತ್ಯದ ನಿಧಿ ಕೊಂಡು ಬರುವ ರೋಜಿಯ ಟ್ಯಾಕ್ಸಿ ಪಾಯಿಂಟ್ GMTC ಲೀಗ್ 14 ಮುಂದಿನ ಪಂದ್ಯಕ್ಕಾಗಿ ಭಗವಂತ ಹೈಸ್ಕೂಲ್ ಸಂತೋಳಿಗೆ ಹಾಗೂ ನಾರಾಯಣ ಕಡಬ 2 ತಂಡಗಳು ಸಿದ್ಧರಾಗಿರಬೇಕು. ಪ್ರೌಢಶಾಲಾ ಬಾಲಕರ ವಿಭಾಗದ 2 ತಂಡಗಳು ಹಾಗೆ ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯಕ್ಕೆ ಶ್ರೀರಾಮ ಕಲ್ಲಲಿಕ ವಿವೇಕಾನಂದ ಪುತ್ತೂರು ಹಾಗೂ ಶ್ರೀರಾಮ ಕಲ್ಲಲಿಕ 2 ತಂಡಗಳು ಸಿದ್ಧರಾಗಿರಬೇಕು. ಅಂಕಣ ಬಿಯಲ್ಲಿ ಮುಂದಿನ ಪಂದ್ಯಕ್ಕೆ ಲಾಸ್ಟ್ 2 ಮಿನಿಟ್ಸ್ ಅವಸಾನ 2 ನಿಮಿಷ ಕೂಡಿ ಕೊನೆ 2 ನಿಮಿಷಗಳೊಂದಿಗೆ ಫೈನಲ್ ಸ್ಪರ್ಧೆ ಮುಕ್ತಾಯಗೊಳ್ಳಲಿದೆ. ಹರ್ಷದ ದಾಳಿಯಲ್ಲಿ ವಿಜಯದ ಗಡಿಗುಟ್ಟು ಮಾಡಿದೆ SGM 24-13 24-30 match totally under the control of SGM, leading by the margin of 11 points 24-30. ಈ ಅಂಕಣದಲ್ಲಿ ಮುಂದೆ ಪ್ರೌಢಶಾಲಾ ಬಾಲಕರ ಪಂದ್ಯ ಈ ಅಂಕಣದಲ್ಲಿ ಮುಂದುವರಿಯಿದೆ. ದಯವಿಟ್ಟು ಆ ತಂಡಗಳು ಸಿದ್ಧರಾಗುವಂತೆ ಮತ್ತೊಮ್ಮೆ ಸೂಚನೆ. ಎಸ್ ಮಾನಸಾಗಿ 24 ಒಂದು ಕಡೆ SGM ಮಾನಸ ಅಪರಾಜಿತ ದಾಳಿಗಾರ್ತಿಯಾಗಿ ಅಪರಾಜಿತೆಯಾಗಿ
ಫೈನಲ್ ಸ್ಪರ್ಧೆಯ ಅಂತಿಮ ನಿಮಿಷ. ರೋಜಾ ಸುಪರ್ಟಿಂಗ್ ಆನ್ 22-13. ಅಂತಿಮ 60 ಸೆಕೆಂಡುಗಳು ಕೂಡ ಇಲ್ಲ. SDM ನ ಗೆಲುವಿನ ಅಧಿಕೃತ ಘೋಷಣೆ ಮಾತ್ರ ಇನ್ನು ಹೊರಗಿದೆ. ಯಶಸ್ವಿನಿ ಪುತ್ತೂರ್ನವರು, ಧನ್ಯ ತಕ್ಕೋಡ್ನವರು ಸ್ಪರ್ಧೆಯನ್ನು ನೋಡ್ತಾ ಇದ್ದಾರೆ. ಅವಕಾಶ ಏನು ಫೈನಲ್ ಅಲ್ಲಿ ಅವರಿಗೆ ಸಿಗಲಿಲ್ಲ. ಏನೇ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಎಸ್ ಅರ್ಪಿತಾ SDMನ ಮಕ್ಕಳ ಒಂದು ಆಸೆ ಇದೆ, ಅದನ್ನು ಪೂರೈಕೆ ಮಾಡದೆ ಬಿಟ್ಟರೆ ಅದು ನಮ್ಮ ಅಪರಾಧ ಆಗಿತ್ತು. ಬೇಗ ಬರಬೇಕು. ಎಸ್ ಅಂಕಣದಲ್ಲಿ ಬಾಲಕರ ತಂಡ ಬರ್ತಾ ಇದೆ. ಎ ಅಂಕಣದಲ್ಲಿ ಇನ್ನು ಬಾಲಕರ ಆಟದ ವೈಖರಿಯನ್ನು ಕಾಣಬಹುದು. ಇಷ್ಟ ತನಕ ಕೆಲವೊಂದು ಸಮಯಗಳಿಂದ ಮಹಿಳಾ ವಿಭಾಗದ ಕಬಡ್ಡಿಯನ್ನು ಕಂಡಂತಹ ಎ ಅಂಕಣ ಮುಂದೆ ಬಾಲಕರ ಸ್ಪರ್ಧೆಯೊಂದಿಗೆ ಮತ್ತೆ ಕಬಡ್ಡಿ ಮುಂದುವರಲಿದೆ. ಕೆಜಿ ಮಾಡಲು ಬಾಕಿ ಇರತಕ್ಕಂತಹ ತಂಡಗಳೇ ಮರಿಬೇಡಿ. ನಾಳೆ ಕೆಜಿ ವ್ಯವಸ್ಥೆ ಇಲ್ಲ, ಇವತ್ತೇ ಮಾಡಿ ಮುಗಿಸಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಜಿಲ್ಲಾ ಎಸ್ಟಿ ಮೋರ್ಚಾದ ಕಾರ್ಯದರ್ಶಿ ಅಂತ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ. ತೂಕ ಮಾಡಲು ಬಾಕಿ ಇರತಕ್ಕಂತಹ ತಂಡಗಳ ಗಮನಕ್ಕೆ, ಅರ್ಧ ಗಂಟೆ ಒಳಗೆ ಬಾಕಿ ಉಳಿದ ಎಲ್ಲ ತಂಡಗಳು ತೂಕವನ್ನು ಮಾಡಬೇಕಾಗಿದೆ. ನಾಳೆ ಸ್ಕೇಲ್ ಮಾಡುವ ಅವಕಾಶ ಇರುವುದಿಲ್ಲ. ಏನು ತುಕ್ಕಪ್ಪ ಬಗ್ಗೆರ ಜಿಲ್ಲಾ ಪಂಚಾಯತ್ ಮಾತನಾಡಿದರು ಇವರು ಲೋಕೇಶ್ ಹೆಬ್ಬಾಳಿಯವರನ್ನು ಶಾಲಾ ಸ್ವಾಗತಿಸಬೇಕು ವಿನಂತಿ ಮಾಡಿಕೊಡ್ತೇವೆ. ಜಯಶಂಕರ್ ಹೊಳ್ಳ ವಲ್ಲೂರು. ಮೇಲೆ ಮೇಲೆ ಕರಿ, ಮೇಲೆ ಕರಿ, ಮೇಲೆ. ಎಸ್ ಪ್ರಧಾನ ವೇದಿಕೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಎಲ್ಲರ ಗಮನವನ್ನ ಪ್ರಧಾನ ವೇದಿಕೆಗೆ ನಾವು ಸ್ವಾಗತಿಸುತ್ತಾ ನಮ್ಮ ನಿಮ್ಮೆಲ್ಲರ ಕಬಡ್ಡಿ ರಂಗದ ಆದರ್ಶ ವ್ಯಕ್ತಿತ್ವ ಅಮೇಶ್ವರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರ ಮಂಡಳಿಯ ಜಿಲ್ಲೆಯ ಅಧ್ಯಕ್ಷರಾಗಿದ್ದುಕೊಂಡು SDM ಕಾಲೇಜಿನ ಶಾರೀರಿಕ ಶಿಕ್ಷಕರಾಗಿದ್ದುಕೊಂಡು ಅನೇಕ ವರ್ಷಗಳಿಂದ ಅನೇಕ ಪ್ರತಿಭೆಗಳನ್ನು ಬೆಳೆಸಿದಂತಹ ಕೃಷ್ಣಾನಂದರಾವ್ ಸರ್ ಅವರ ಜನ್ಮದಿನ ಈಗ ವೇದಿಕೆಯಲ್ಲಿ ಅವರ ಮಕ್ಕಳು SDMನ ವಿದ್ಯಾರ್ಥಿನಿಗಳು ಇದೀಗ ಆಚರಿಸ್ತಾ ಇದ್ದಾರೆ. ಅಪರೂಪದ ನಿಮಿಷಕ್ಕಾಗಿ ನಿಮ್ಮೆಲ್ಲರ ಗಮನವನ್ನು ಪ್ರಧಾನ ವೇದಿಕೆಗೆ ನಾವು ಬರಮಾಡಿಕೊಂಡಾಗ ಡಿಜೆ ಮಾಸ್ಟರ್
ಅನಂತರಾವ್ ಸರ್ ಬರ್ತ್ಡೇ ದಿನವನ್ನ ಜನ್ಮದಿನವನ್ನ ಅವಿಸ್ಮರಣೀಯಗೊಳಿಸಿದ ಎಸ್ ಪಿಲಾತಪೇಟೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಬಂಗೇರವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವತಿ ಶಾಲೆ ಉಚ್ಚಿಲ ತಂಡದ ತರಬೇತುದಾರರಾಗಿ ಚಿನ್ನು ಯತೀಶ್ ರವರಿದ್ದಾರೆ. ಇನ್ನೊಂದು ಕಡಬ ಶಾಲೆ ಮಹಿಳಾ ವಿಭಾಗದ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಪಂದ್ಯಾಕೂಟದ ಉತ್ತಮ ದಾಳಿಗಾರ್ತಿ, ಉತ್ತಮ ಎತ್ತಗಾರ್ತಿ, ಉತ್ತಮ ಸಾಕ್ಷಿ ಉತ್ತಮ ದಾಳಿಗಾರ್ತಿ ಪ್ರತೀಕ್ಷಾ ಕಾಶಿ ಎಫ್ಸಿಸಿ ಕಾಶಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಉತ್ತಮ ಹಿಡಿತಗಾರ್ತಿ ಫಸ್ಟ್ ಕ್ಯಾಚರ್ ಕೀರ್ತನ SDM ಉಜಿರೆ. ಕೀರ್ತನ